ಟ್ರೋಲ್ ಮೂಲಕ ಭಾರೀ ಸದ್ದು ಮಾಡಿದ್ದ ಪಂಪವೆಲ್ನ ಫ್ಲೈಓವರ್ ಕೊನೆಗೂ ಸರಳವಾಗಿ ಉದ್ಘಾಟನೆಗೊಂಡಿದೆ. ಉದ್ಘಾಟನೆಯನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ಹಾಗೂ ಸಂಸದ ನಳಿನ್ ಕುಮಾರ್ ಕಟೀಲು ನೆರವೇರಿಸಿದ್ರು. ಇನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಕೋಟ ಶ್ರೀನಿವಾಸ ಪೂಜಾರಿ, ಶಾಸಕ ವೇದವ್ಯಾಸ್ ಕಾಮತ್ ಅವರು ಸಾಥ್ ನೀಡಿದ್ರು. ಅರೆ ಇದು ನಿಜಾನಾ ಅಂತ ಹುಬ್ಬೇರಿಸಬೇಡಿ, ಇದು ಅಣಕು ಪ್ರದರ್ಶನ ಅಷ್ಟೇ. ದಶಕಗಳಿಂದ ಮಂಗಳೂರಿನ ಪಂಪವೆಲ್ ಫ್ಲೈಓವರ್ ಕಾಮಗಾರಿ ಪೂರ್ಣಗೊಳ್ಳದೆ ಬಾಕಿ ಉಳಿದಿದೆ. ಕೆಲ ತಿಂಗಳ ಹಿಂದೆ ಕಾಮಗಾರಿ ವೀಕ್ಷಣೆ ಮಾಡಿದ್ದ ಸಂಸದ ನಳಿನ್ ಕುಮಾರ್ ಕಟೀಲು ಅವರು 2019ರ ಡಿಸೆಂಬರ್ 31ರಂದು ಕಾಮಗಾರಿ ಪೂರ್ಣಗೊಂಡು ಜನವರಿಯಲ್ಲಿ ಲೋಕಾರ್ಪಣೆಯಾಗುತ್ತೆ ಅನ್ನುವಂತಹ ಭರವಸೆಯನ್ನ ಕೊಟ್ಟಿದ್ರು. ಆದರೆ ಕಾಮಗಾರಿ ಪೂರ್ಣಗೊಳ್ಳದ ಹಿನ್ನೆಲೆಯಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಇಂದು ಪಂಪವೆಲ್ ಫ್ಲೈಓವರ್ ಉದ್ಘಾಟನೆ ಅಂತ ಸಖತ್ತಾಗಿ ಟ್ರೋಲ್ ಆಗಿತ್ತು. ಅದರಂತೆ ಇವತ್ತು ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜಾ ನೇತೃತ್ವದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ನಿಂದ ಅಣಕು ಉದ್ಘಾಟನಾ ಪ್ರದರ್ಶನ ನಡೆಯಿತು. ಸಂಸದ ನಳಿನ್ ಕುಮಾರ್ ಕಟೀಲು, ಶಾಸಕ ವೇದವ್ಯಾಸ ಕಾಮತ್, ಸಚಿವ ಕೋಟ ಶ್ರೀನಿವಾಸ ಪೂಜಾರಿ ಅವರ ಮುಖವಾಡವನ್ನು ಧರಿಸಿ ಕಾಂಗ್ರೆಸ್ ನಾಯಕರು ಪ್ರತಿಭಟನೆ ನಡೆಸಿದ್ರು. ಬಿಜೆಪಿ ವಿರುದ್ಧ ಘೋಷಣೆಯನ್ನ ಕೂಡ ಕೂಗಿದ್ರು. ನಾಟಕವನ್ನು ಮಾಡುವುದನ್ನು ಬಿಟ್ಟುಬಿಡಿ. ಬರೇ ನಾಟಕ ಮಾಡುವುದರ ಮೂಲಕ ಇವತ್ತು ಈ ಜಿಲ್ಲೆಯ ಜನರನ್ನ 10 ವರ್ಷಗಳ ಕಾಲ ಮೋಸ ಮಾಡಿದ್ದೀರಿ. ಇವತ್ತು ಈ ರಸ್ತೆ ಏನಾದರೂ ಅರ್ಧಂಬರ್ಧ ಆಗಿದ್ರೆ ಅದು ಅವೈಜ್ಞಾನಿಕವಾಗಿ ಆಗಿದೆ. ಈ ರಸ್ತೆ ಟೆಕ್ನಿಕಲಿ ನಾಟ್ ಕರೆಕ್ಟ್ ಆಗಲಿಲ್ಲ. ಇವತ್ತು ಈ ರಸ್ತೆ ಆಗಲಿಲ್ಲ. ನೀವು ಮುಂದೆ ಹೋದರೆ ಅಶೋಕನಗರದಲ್ಲಿರುವಂಥ ಫ್ಲೈಓವರು ಟೆಕ್ನಿಕಲಿ ಸರಿ ಇಲ್ಲ. ಮುಖ್ಯ ಅಲ್ಲಿ ಸುರತ್ಕಲ್ಲಿ ಇರುವಂಥ ಫ್ಲೈಓವರು ಟೆಕ್ನಿಕಲಿ ಸರಿ ಇಲ್ಲ. ಮಾತ್ರ ಅಲ್ಲದೆ ಇತ್ತೀಚೆಗೆ ರೈಲ್ವೆ ಒಂದು ಅಂಡರ್ ಬ್ರಿಡ್ಜ್ ಮಾಡಿದರು ನಮ್ಮ ಜನರಿಗೆ ಹೋಗಲಿಕ್ಕೆ, ನ್ಯಾಷನಲ್ ಹೈವೇಗೆ. ಅದು ಇವತ್ತು ರಸ್ತೆಗಿಂತ 1 ಮೀಟರು ಕೆಳಗಡೆ ಇದ್ದು ಮಳೆಗಾಲದಲ್ಲಿ ಸಂಚಾರ ಮಾಡಲಿಕ್ಕೆ ಆಗೋದಿಲ್ಲ. ಅದು ಅದೇ ಗತಿ ಈ ರಸ್ತೆಗೂ ಕೂಡ ಆಗಿದೆ. ಅದರ ಬಗ್ಗೆ ಕೂಡಲೇ ತನಿಖೆ ಆಗಬೇಕು.